ವಾಹನ ಚಲಾಯಿಸುವಾಗ ಎಷ್ಟು ಜಾಗೃತೆ ವಹಿಸಿದ್ರು ಕೂಡ ಸಾಲದು. ಆದರೆ ಇಲ್ಲಿ ಬೈಕ್ನಲ್ಲಿ ಹೋಗ್ತಾ ಇದ್ದವರು ಜಗಳವಾಡಿದ್ದಾರೆ. ಆ ಜಗಳದಿಂದ ಒಂದು ಜೀವವೇ ಹೋಗಿದೆ. ಈ ಘಟನೆ ನಡೆದಿರೋದು ದಾವಣಗೆರೆಯಲ್ಲಿ. 21 ವರ್ಷದ ಪ್ರಿಯ ಮೃತ ಯುವತಿ ಯೋಗೀಶ್ ಘಟನೆಯಲ್ಲಿ ಗಾಯಗೊಂಡಂತಹ ಯುವಕ. ಇಬ್ಬರು ದಾವಣಗೆರೆ ನಿವಾಸಿಗಳಾಗಿದ್ದು ಕಾಲೇಜು ಮುಗಿಸಿ ಢಾಬಾವೊಂದಕ್ಕೆ ಸ್ನೇಹಿತರ ಜೊತೆ ಊಟಕ್ಕೆ ಹೋಗಿದ್ರು. ಈ ವೇಳೆ ಪ್ರಿಯಾ ಹಾಗೂ ಯೋಗೀಶ್ ನಡುವೆ ಢಾಬಾದಲ್ಲೇ ಗಲಾಟೆ ನಡೆದಿದೆ. ಜಗಳವಾಡಿ ಪ್ರಿಯಾ ಆಕೆಯ ಸ್ನೇಹಿತೆಯೊಂದಿಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ಲು. ಈ ವೇಳೆ ಬುಲೆಟ್ ಬೈಕ್ನಲ್ಲಿ ಯುವತಿಯರನ್ನ ಹಿಂಬಾಲಿಸಿದ ಯೋಗೇಶ್ ನಡು ರಸ್ತೆಯಲ್ಲಿ ನಿಲ್ಲಿಸಿ ಪ್ರಿಯಾಳನ್ನ ತನ್ನ ಬೈಕ್ನಲ್ಲಿ ಕೂರಿಸಿಕೊಂಡು ಬಂದಿದ್ದ. ಆಗಲೂ ಕೂಡ ಜಗಳ ಮುಂದುವರೆದಿದ್ದು ಬೈಕ್ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿದೆ. ಪರಿಣಾಮ ಪ್ರಿಯಾ ಸಾವನ್ನಪ್ಪಿದ್ದು ಯೋಗೇಶ್ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಸದ್ಯ ಘಟನೆಯ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ.